ಬಿಜೆಪಿಗೆ ಆಡಳಿತ ಪಕ್ಷದಲ್ಲಿರುವಾಗ ಒಂದು ಕಾನೂನು, ವಿರೋಧ ಪಕ್ಷದಲ್ಲಿದ್ದಾಗ ಇನ್ನೊಂದು ಕಾನೂನು. ಇದೀಗ ಜಾತಿ ಸಂಘರ್ಷಕ್ಕೆ ಬಿಜೆಪಿ ಇಳಿದಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಹೇಳಿದರು. ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜಕೀಯಕ್ಕೆ ಬಂದ ಮೇಲೆ ಜಾತಿ ಧರ್ಮ ಎಲ್ಲ ಬಿಟ್ಟು ಬರಬೇಕು. ರಾಜಕೀಯಕ್ಕೆ ಬಂದ ಮೇಲೆ ಅವರು ರಾಜಕಾರಣಿಗಳು ಅನ್ನೋದನ್ನ ಬಿಟ್ಟು ಜಾತಿ ಸಂಘರ್ಷಕ್ಕೆ ಇಳಿಯುವುದು ಸರಿಯಲ್ಲ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಅವರೊಬ್ಬ ಕಾವಿಧಾರಿಗಳ ಮೇಲೆ ನಮಗೆ ಗೌರವವಿದೆ. ಕಾವಿ ಧರಿಸಿದ ರಾಜಕಾರಣಿಗಳು ತಾನು ಮಾಡಿದ ತಪ್ಪುಗಳಿಗೆ ಗುರಾಣಿಯಾಗಿ ಬಳಸಿಕೊಳ್ಳಬಾರದು. ರಾಜಕೀಯದಲ್ಲಿ ಟೀಕೆಗಳು ಬಂದ ತಕ್ಷಣ ಜಾತಿ ಧರ್ಮವನ್ನ ಎತ್ತಿ ಕಟ್ಟುವುದು ಬಿಜೆಪಿಗರಿಗೆ ಶೋಭೆ ತರುವಂತದ್ದಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಹೇಳಿದ್ರು. ರಾಜಕಾರಣಕ್ಕೆ ಬಂದ ಮೇಲೆ ಯಾವುದೇ ಜಾತಿ ಧರ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿವರೆಗೆ ಬಿಟ್ಟು ಬಂದಾಗೆ ನಾವೆಲ್ಲ ಜಾತಿ ಧರ್ಮ ಎಲ್ಲ ಬಿಟ್ಟು ರಾಜಕೀಯಕ್ಕೆ ಬರಬೇಕು. ರಾಜಕೀಯಕ್ಕೆ ಬಂದ ಮೇಲೆ ರಾಜಕಾರಣಿಗಳು. ಇವತ್ತು ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಅವರೊಬ್ಬ ಕಾವಿದಾರಿಗಳ ಮೇಲೆ ನಮಗೆ ಬಹಳ ಗೌರವ. ನಾವೆಲ್ಲ ಶಂಕರಾಚಾರ್ಯರು, ಶೃಂಗೇರಿ ಸ್ವಾಮೀಜಿ ಅವರ ಭಕ್ತರುಗಳು. ಇವತ್ತು ಕಾವಿದಾರಿಗಳು ಕೂಡ ರಾಜಕೀಯಕ್ಕೆ ಬಂದಿದ್ದಾರೆ, ತಪ್ಪಲ್ಲ, ಯಾರಿಗೂ ಕೂಡ ಬರ್ಬೋದು. ರಾಜಕೀಯಕ್ಕೆ ಬಂದ ಮೇಲೆ ಅವರು ಆ ಕಾವಿಯನ್ನ ತಾನು ಮಾಡುವ ದುಷ್ಕೃತ್ಯಗಳಿಗೆ, ತಾನು ಮಾಡುವ ತಪ್ಪುಗಳಿಗೆ ಅದನ್ನು ಗುರಾಣಿಯಾಗಿ ಬಳಸ್ಕೊಳ್ಬಾರದು. ಜಾತಿಯನ್ನ ಗುರಾಣಿಯಾಗಿ ಬಳಸ್ಕೊಳ್ಬಾರದು. ರಾಜಕೀಯಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಯಾರೇ ಆಗಲಿ, ಮಂತ್ರಿಗಳಿರಲಿ, ಶಾಸಕರಿರಲಿ, ಅವರನ್ನ ಟೀಕಿಸುವುದು ಅದು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆ. ಯಾರನ್ನು ಕೂಡ ಟೀಕೆ ಮಾಡಬಹುದು. ಅದಕ್ಕೆ ಸರಿಯಾದ ಉತ್ತರವನ್ನು ರಾಜಕೀಯಕ್ಕೆ ಅವರು ಕೊಡಬಹುದು. ಇದು ಬಿಟ್ಟು ಇವತ್ತು ಬಿಜೆಪಿಯವರು ಒಂದು ದ್ವೇಷದ ರಾಜಕಾರಣ ಮತ್ತೊಂದು ನೀಚ ರಾಜಕಾರಣಕ್ಕೆ ಕೈ ಹಾಕ್ತಾರೆ. ರಾಜಕೀಯದಲ್ಲಿ ಟೀಕೆ ಮಾಡಿದ ಕೂಡಲೇ ಅವರ ಜಾತಿಯನ್ನು ಎತ್ತಿಕಟ್ಟುವುದು, ಅವರ ಧರ್ಮವನ್ನು ಎತ್ತಿಕಟ್ಟುವುದು, ಇದೆಲ್ಲ ಯಾವ ನ್ಯಾಯ? ಬಿಜೆಪಿಯವರಿಗೆ ಇದು ಶೋಭೆ ತರುವುದಿಲ್ಲ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕ ಜೆಆರ್ ಲೋಬೋ, ಶಶಿಧರ್ ಹೆಗ್ಡೆ, ಮಾಜಿ ಮೇಯರ್ ಹರಿನಾಥ್, ಟಿಕೆ ಸುಧೀರ್ ಮತ್ತಿತರರು ಉಪಸ್ಥಿತರಿದ್ದರು.